ಅತಿಥಿಯಾಗಿ ಆಗಮಿಸಿರುವಂತಹ ಶ್ರೀಮತಿ ಸಬಿಯಾ ಫಾತಿಮಾ, ಡಾಕ್ಟರ್ ಸಲೀಮಾ ಹಾಗೂ ಶ್ರೀಮತಿ ಹರಿಣಿಯವನ್ನು ನಾನು ವೇದಿಕೆಗೆ ಆಹ್ವಾನಿಸುವ ಮೂಲಕ ಸ್ವಾಗತವನ್ನು ಬಯಸುತ್ತಿದ್ದೇನೆ. ಎಲ್ಲ ಬಾಂಧವರಿಗೂ ನಮ್ಮಿ ಕಾರ್ಯಕ್ರಮಕ್ಕೆ ಹೃದಯಾಳದ ಸ್ವಾಗತ. ಹಾದಿಯಲ್ಲಿ ನಮ್ಮಿ ಕಾರ್ಯಕ್ರಮವನ್ನು ಉದ್ಘಾಟಿಸಲು ಹಾಗೂ ನಮ್ಮನ್ನುದ್ದೇಶಿಸಿ ಮಾತನಾಡಲು ವೈದ್ಯಕೀಯ ರಂಗದಲ್ಲಿ ಸೇವೆ ಸಲ್ಲಿಸುತ್ತಿರುವ ಆಯುರ್ವೇದದಲ್ಲಿ MD ಪದವೀಧರೆಯಾದ ಡಾಕ್ಟರ್ ಸಲೀಮಾರವರಲ್ಲಿ ಕೇಳಿಕೊಳ್ಳುತ್ತೀವಿ. ಮಹಿಳಾ ದೌರ್ಜನ್ಯ, ಮಹಿಳಾ ಹಿಂಸಾಚಾರ ನಿರ್ಮೂಲನಾ ದಿನದ ಅಂಗವಾಗಿ ಆಯೋಜಿಸಿರುವಂತಹ ಈ ಕಾರ್ಯಕ್ರಮವು ಅತಿ ಅಗತ್ಯವಾದದ್ದು. ನಿಮ್ಗೆ ಗೊತ್ತಿದ್ದ ಹಾಗೆ ಸಮಾಜದಲ್ಲಿ ವಿದ್ಯಾಭ್ಯಾಸ ಪ್ರಮಾಣ ಹೆಚ್ಚುತ್ತಿದ್ದಂತೆಯೇ ಮಹಿಳಾ ದೌರ್ಜನ್ಯವು ಹೆಚ್ಚುತ್ತಿರುವುದು ನಿಜವಾಗಿಯೂ ಖೇದಕರವಾದದ್ದು. ನಿಜವಾಗಿಯೂ ಇದರ ಅರಿವು ಮೂಡಿಸುವುದು ಅತಿ ಅಗತ್ಯವಾದದ್ದು. ಈ ನಿಟ್ಟಿನಲ್ಲಿ ಡೀಡ್ಸ್ ಮಂಗಳೂರು, ಜಮಾತ್ ಇಸ್ಲಾಮಿ ಹಿಂದ್ ಮಹಿಳಾ ವಿಭಾಗ ಹಾಗೂ ಇತರ ಸಂಘ ಸಂಸ್ಥೆಗಳು ಹಾಗೂ ಇತರ ಇಲಾಖೆಗಳು ಅದರ ಬಗ್ಗೆ ಅರಿವು ಮೂಡಿಸುವ ನಿಟ್ಟಿನಿಂದ ಈ ಒಂದು ಕಾರ್ಯಕ್ರಮವನ್ನು ಆಯೋಜಿಸಿರುವುದು ನಿಜಕ್ಕೂ ಶ್ಲಾಘನೀಯ. ಇದರಲ್ಲಿ ಪ್ರತ್ಯಕ್ಷವಾಗಿಯೂ ಪರೋಕ್ಷವಾಗಿಯೂ ಭಾಗಿಯಾಗಿರುವ ಎಲ್ಲರಿಗೂ ನನ್ನ ಹೃತ್ಪೂರ್ವಕ ಅಭಿನಂದನೆಗಳು. ಅದೇ ರೀತಿ ಇವತ್ತಿನ ಕಾರ್ಯಕ್ರಮವು ಯಶಸ್ವಿಯಾಗಲಿ ಎಂದು ನಾನು ಹಾರೈಸುತ್ತೇನೆ ಹಾಗೂ ಅವಕಾಶಕ್ಕಾಗಿ ಧನ್ಯವಾದಗಳು. ಪೋಸ್ಟರ್ ಬಿಡುಗಡೆಗೊಳಿಸಿದ ಡಾಕ್ಟರ್ ಸಲೀಮಾ ಹಾಗೂ ಅತಿಥಿ ಗಣ್ಯರಿಗೆ ಧನ್ಯವಾದಗಳು. ಕಲ್ಪನೆಗೂ ಮೀರಿದ ಭಾವ ತೀರದಲ್ಲಿ ಭಾವ ತರಂಗದೊಳು ಭಾವನೆಗಳಲ್ಲಿ ಮಿಂದೆಂದು ಮಹಿಳಾ ದೌರ್ಜನ್ಯ ಎಂಬ ವಿಷಯವನ್ನು ಮಂಡಿಸಲು ನಾನು ಸಬಿಯಾ ಫಾತಿಮಾ ಇವರಲ್ಲಿ ಕೇಳಿಕೊಳ್ಳುತ್ತೇನೆ. ಎಲ್ಲರನ್ನು ಸಕಲ ನಿಸರ್ಗವನ್ನು ಸೃಷ್ಟಿಸಿ ಪರಿಪಾಲಿಸುತ್ತಿರುವ ಏಕೈಕ ಒಡೆಯನೂ ಆರಾಧ್ಯನೂ ಅಧಿಪತಿಯೂ ಆದ ಸರ್ವಲೋಕಗಳ ಪಾಲಕ ಪ್ರಭುವಿಗೆ ಮೀಸಲು. ಅವನ ಅನಂತಾನಂತ ಅನುಗ್ರಹಗಳು ವರ್ಷಿಸುತ್ತಿರಲಿ ಜಗತ್ತಿನಲ್ಲಿ ಜನರ ಸನ್ಮಾರ್ಗದರ್ಶನಕ್ಕಾಗಿ ಎಲ್ಲ ಕಾಲಗಳಲ್ಲಿ ಎಲ್ಲ ಪ್ರದೇಶಗಳಲ್ಲಿ ಆಗತರಾದಂತಹ ಪ್ರವಾದಿಗಳ ಮೇಲೆ, ಸಜ್ಜನ ದಾಸರ ಮೇಲೆ. ಮಹಿಳಾ ದೌರ್ಜನ್ಯದ ವಿರುದ್ಧ ಒಟ್ಟು ಸೇರಿರುವಂತಹ ನನ್ನೆಲ್ಲ ಹಿರಿಯ ಕಿರಿಯ ಆತ್ಮೀಯ ಸಹೋದರಿಯರೇ, ನಿಮ್ಮೆಲ್ಲರ ಮೇಲೆ ಆ ದೇವನ ಶಾಂತಿ ಮತ್ತು ಅನುಗ್ರಹಗಳು ವರ್ಷಿಸುತ್ತಿರಲಿ. ಈಗಾಗಲೇ ನಾವು ಈ ಕಾರ್ಯಕ್ರಮದ ಬ್ಯಾನರನ್ನು ಇನಾಗ್ರೇಟ್ ಮಾಡಿದೆವು. ಅದರಲ್ಲಿ ಅದನ್ನು ಏನು ಬಂಧನದಲ್ಲಿ ಅದನ್ನು ಕಟ್ಟಲಾಗಿತ್ತೋ ಅದನ್ನು ಬಿಡಿಸುವಾಗ ಸ್ವಲ್ಪ ತಡ ಆಯಿತು. ಇದೇ ರೀತಿಯ ಬಂಧನದಲ್ಲಿ, ಇದೇ ರೀತಿಯ ಸಂಕೋಲೆಗಳಲ್ಲಿ ಬಂಧಿಸಲ್ಪಟ್ಟಂತಹ ಅನೇಕ ಮಹಿಳಾ ಜೀವಗಳ ಮಧ್ಯೆ ನಾವಿಂದು ಬದುಕುತ್ತಾ ಇದ್ದೇವೆ. ನಾನು ಇತ್ತೀಚೆಗೆ ಒಂದು ಸಣ್ಣ ಶಾರ್ಟ್ ಫಿಲ್ಮನ್ನು ನೋಡಿದ್ದೆ. ಅದರಲ್ಲಿ ಒಂದು ಮಗು, ಒಂದು ಹದಿಹರೆಯದ ಮಗು, ಆ ಮಗುವಿನ ತಾಯಿಯೊಂದಿಗೆ ಆ ಮಗುವಿನ ತಂದೆ ದಿನನಿತ್ಯ ಆ ಮಗುವಿನ ಸುರಕ್ಷತೆಯ ಬಗ್ಗೆ, ಅದನ್ನು ಜತನದಿಂದ ಕಾಪಾಡುವ ಬಗ್ಗೆ ಸದಾ ತನ್ನ ಕನಸುಗಳನ್ನು ಹಂಚಿಕೊಳ್ಳುತ್ತಾ ಇದ್ದ. ಅದೇ ರೀತಿಯಲ್ಲಿ ಎಲ್ಲ ಕಡೆಗೆ ಆ ಮಗುವನ್ನು ಶಾಲೆಗೆ ಅದೇ ಅಮ್ಮ ಕರೆದುಕೊಂಡು ಹೋಗಬೇಕು, ಹಿಂದೆ ಅವಳನ್ನು ಅವರೇ ಕರೆದುಕೊಂಡು ಬರಬೇಕು, ಮತ್ತು ಟ್ಯೂಷನ್ಗೆ ಕರ್ಕೊಂಡು ಹೋಗಬೇಕಿದ್ರು, ಬೇರೆ ಎಕ್ಸ್ಟ್ರಾ ಕರಿಕ್ಯುಲರ್ ಆ್ಯಕ್ಟಿವಿಟೀಸ್ಗೆ ಪಾರ್ಟಿಸಿಪೇಟ್ ಮಾಡಬೇಕಿದ್ರು ತಾಯಿ ಆ ಮಗುವಿನ ಜೊತೆಗೆ ಇರಬೇಕು ಎಂಬಂತಹ ನಿರ್ಬಂಧ ತಂದೆಗಿತ್ತು. ಅದು ಆ ಮಗುವಿನ ಸುರಕ್ಷತೆಯ ಅಗತ್ಯ ಕೂಡ ಆಗಿತ್ತು. ಹೀಗೆ ಒಟ್ಟು ಒಂದು ದಿನ ಆ ಮಗು ಟ್ಯೂಷನ್ನಿಂದ ಹಿಂದೆ ಬರಲೇ ಇಲ್ಲ. ತಾಯಿ ಆ ದಿವಸ ಜ್ವರ ಇದ್ದ ಕಾರಣ ಆ ಮಗುವಿನೊಂದಿಗೆ ಹೋಗಲಿಕ್ಕೆ ಆಗಿರಲಿಲ್ಲ. ಇವಳು ಗಂಡನಿಗೆ ಫೋನ್ ಮಾಡಿ ಹೇಳಿದ್ಲು, ಮಗು ಬರುವ ಟೈಮ್ ಆಯಿತು, ಇನ್ನೂ ಕೂಡ ಬಂದಿಲ್ಲ, ಯಾಕೆ ನೀನು ಹೋಗಿಲ್ಲ ಅಂತ ಮಗುವಿನೊಂದಿಗೆ. ನನಗೆ ಜ್ವರ ಇತ್ತು, ಹಾಗೆ ಹೋಗಲಿಕ್ಕೆ ಆಗಲಿಲ್ಲ. ಮಗಳು ಯಾವಾಗಲೂ ಹೋಗ್ತಾಳಲ್ಲ, ಹಾಗೆ ನಾನು ಯಾವಾಗಲೂ ಕರ್ಕೊಂಡು ಹೋಗ್ತೇನಲ್ಲ, ಅವಳಿಗೆ ದಾರಿಯೆಲ್ಲ ಗೊತ್ತಿದೆ, ಅವಳೇ ಒಬ್ಳು ಬರ್ಬೋದು ಅಂತ ಎಣಿಸಿದೆ. ಆದರೆ ಕತ್ತಲಾಗ್ತಾ ಬರ್ತಾ ಇದೆ, ಬರಲಿಲ್ಲ ಮಗಳು ಅಂತ. ಹೀಗೆ ನೋಡಬೇಕಾದ್ರೆ ಏನಾಯ್ತು ಅಂತ ಹೇಳಿದ್ರೆ, ಆ ಮಗುವನ್ನು ಹುಡುಕಿಕೊಂಡು ಆ ಅಮ್ಮ ಹೊರಡ್ತಾಳೆ.
ಹೊರಟು ಟ್ಯೂಷನ್ ಸೆಂಟರ್ ಅಲ್ಲಿ ಇಲ್ಲಿ ಗೆಳತಿಯ ಮನೆ ಎಲ್ಲ ಹುಡುಕಿದ ಮೇಲೆ ಮಗು ಸಿಗುವುದೇ ಇಲ್ಲ. ಮಗುವಿನೊಂದಿಗಿದ್ದಂತಹ ಮೊಬೈಲ್ ಕೂಡ ಸ್ವಿಚ್ ಆಫ್ ಆಗಿದೆ ಬೇರೆ. ಈಗ ತಂದೆಗೆ ಕಾಂಟ್ಯಾಕ್ಟ್ ಮಾಡ್ತಾಳೆ, ಹೀಗೆ ಹೀಗೆ ಆಗಿದೆ ಅಂತ ಹೇಳ್ತಾಳೆ. ರಾತ್ರಿಯಲ್ಲಿ ರಸ್ತೆ ಮಧ್ಯೆ ನಡೀತಾ ಇದ್ದಾಳೆ ಆ ಅಮ್ಮ. ಈ ಮಧ್ಯೆ ಆ ಅಮ್ಮನನ್ನು ಕಿಡ್ನ್ಯಾಪ್ ಮಾಡಿ ರೇಪ್ ಮಾಡಲಾಗ್ತದೆ. ಆ ಹೆಣ್ಣನ್ನು ದಾರಿ ಮಧ್ಯೆ ಬಿಸಾಡಿ ಹೋಗಲಾಗ್ತದೆ. ಆ ಅಪ್ಪನಿಗೆ ಆ ಅಮ್ಮ ಸಿಗ್ತಾರೆ. ಸಿಕ್ಕಿದಾಗ ಆ ಅಮ್ಮ ಹೇಳ್ತಾರೆ, ನೀವು ಏನು ನನ್ನ ಮಗಳ ಬಗ್ಗೆ ನೀವು ಭಯಪಡ್ತಾ ಇದ್ದೀರಿ, ಅದು ನನ್ನ ಮೇಲೆ ನಡೆಯಿತು, ಈಗ ಪೊಲೀಸ್ ಸ್ಟೇಷನ್ಗೆ ಹೋಗೋಣ ಬನ್ನಿ ಅಂತ. ಆಗ ಆ ತಂದೆ ಹೇಳುವಂತಹ ಮಾತು, ನೀನು ಹದಿಹರೆಯದ ಮಗಳ ಅಮ್ಮ, ನೀನು ಸಹಿಸ್ಕೊಳ್ಬೇಕು ಇದನ್ನು, ಪೊಲೀಸ್ ಸ್ಟೇಷನ್ಗೆಲ್ಲ ಮನೆಗೆ ಹೋಗೋಣ, ಇದು ನಮ್ಮ ಮರ್ಯಾದೆಯ ಪ್ರಶ್ನೆ. ಸಹೋದರಿಯರೇ, ಇಂತಹ ಹಲವು ಘಟನೆಗಳು ನಮ್ಮ ಸಮಾಜದಲ್ಲಿ ನಿತ್ಯೇನ ನಡೀತಾ ಇದೆ. ಯಾಕೆ ನಮ್ಮ ಮರ್ಯಾದೆ, ನಮ್ಮ ಮಾನ ಮುಖ್ಯ ಆಗ್ತದೆ ಅಂತ ಹೇಳಿದರೆ, ಅದನ್ನು ಕಾಪಾಡಿಕೊಳ್ಳುವಂತಹ ಒಂದು ವ್ಯವಸ್ಥೆ, ಒಂದು ಸುರಕ್ಷತೆಯ ವ್ಯವಸ್ಥೆ ಈ ಸಮಾಜದಲ್ಲಿ ಅಸ್ತಿತ್ವದಲ್ಲಿ ಇಲ್ಲ. ಹೆಣ್ಣಿಗೆಲ್ಲ ಗಂಡಿಗೂ ಮಾನ ಮರ್ಯಾದೆ ಎಂಬುದು ಬಹಳ ಮುಖ್ಯ. ಆದರೆ ಅದನ್ನು ಕಾಪಾಡಿಕೊಳ್ಳುವ ಬಗೆ ಹೇಗೆ ಎಂಬಂತಹ ಶಿಕ್ಷಣ ಕೂಡ ಸಾರ್ವತ್ರಿಕವಾಗಬೇಕಾದಂತಹ ಅಗತ್ಯ ಇದೆ. ಹೆಣ್ಣು ತನ್ನ ಮೇಲೆ ಆದಂತಹ ಎಲ್ಲ ದೌರ್ಜನ್ಯಗಳನ್ನು ಹಲ್ಲು ಕಚ್ಚಿ ಸಹಿಸಿಕೊಂಡು ಇನ್ನೂ ನನ್ನಿಂದ ಸಾಧ್ಯವಿಲ್ಲ ಎಂಬಂತಹ ಅಸಹಾಯಕ ಪರಿಸ್ಥಿತಿಗೆ ಬಂದು ತಲುಪಿದ ಮೇಲೆ ತನ್ನ ಸಣ್ಣ ಮಕ್ಕಳನ್ನು, ತನ್ನ ಕುಟುಂಬವನ್ನು ಬಿಟ್ಟು ಸುಸೈಡ್ ಮಾಡುವುದರ ಹೆಸರಲ್ಲ ದೌರ್ಜನ್ಯವನ್ನು ಸಹಿಸುವುದು. ದೌರ್ಜನ್ಯವನ್ನು ಸಹಿಸುವುದಕ್ಕೂ ಒಂದು ಮಿತಿ ಇದೆ. ನಾವು ಹೆಣ್ಣು ಮಕ್ಕಳು ದೌರ್ಜನ್ಯವನ್ನು ಸಹಿಸಲಿಕ್ಕಾಗಿ ಸೃಷ್ಟಿಸಲ್ಪಟ್ಟವರಲ್ಲ. ನಾವು ನಮ್ಮ ಸೃಷ್ಟಿಕರ್ತನ ಅದ್ಭುತ ಸೃಷ್ಟಿಗಳು. ಒಂದು ಮಗುವನ್ನು ಹೊಟ್ಟೆಯಲ್ಲಿ ಹೊತ್ತು ಹೆತ್ತು ಸಾಕಿ ಸಲಹುವಂತಹ ಒಂದು ಅಗಾಧವಾದಂತಹ ಶಕ್ತಿ ಹೆಣ್ಣಿನಲ್ಲಿ ಇದೆ. ಅದೇ ರೀತಿಯಲ್ಲಿ ಭಾವನಾತ್ಮಕವಾಗಿಯೂ ಹೆಣ್ಣು ಗಂಡಿಗಿಂತ ಗಟ್ಟಿಗಳು. ಅದನ್ನು ನಾವು ಸ್ವತಃ ಅರ್ಥ ಮಾಡಿಕೊಳ್ಳಬೇಕು. ಎಂದೂ ಕೂಡ ದೌರ್ಜನ್ಯವನ್ನು ಸಹಿಸಿಕೊಳ್ಳುವಂತಹದ್ದು, ಅದನ್ನು ಯಾರು ಹೇಳಿದರೂ ಅದನ್ನು ಒಪ್ಪಿಕೊಳ್ಳಬಾರದು. ನೀನು ಮದುವೆಯಾಗಿ ಹೋದಾಗ ಹೀಗೆ ಹಿಂಸೆ ಆಗ್ಬಹುದು, ಆದರೆ ಅದನ್ನು ಸಹಿಸಿಕೊಂಡಿರಬೇಕು. ಇದು ನಮ್ಮ ಮನೆಯ ಪ್ರಶ್ನೆ, ನಮ್ಮ ಮರ್ಯಾದೆಯ ಪ್ರಶ್ನೆ. ಹೆಣ್ಣು ಅಂದರೆ ಹೀಗೆ ಇರಬೇಕಾದವಳು ಇಲ್ಲ, ಖಂಡಿತ ಇಲ್ಲ. ಇಂತಹ ದೌರ್ಜನ್ಯವನ್ನು ಯಾವ ಹೆಣ್ಣು ಮಕ್ಕಳು, ಯಾವ ಸಮಾಜದ ಹೆಣ್ಣು ಮಕ್ಕಳು ಸಹಿಸಿಕೊಂಡು ಇರಬೇಕಾದಂತಹ ಅಗತ್ಯ ಇಲ್ಲ. ಯಾವ ಗಂಡಿಗೆ ಕೂಡ ಮದುವೆಯಾಗಿದ್ದೇನೆ ಎಂಬ ಕಾರಣಕ್ಕಾಗಿ ಅಥವಾ ಜೊತೆಗಿದ್ದೇನೆ ಎಂಬ ಕಾರಣಕ್ಕಾಗಿ ಹೆಣ್ಣಿನ ಮೇಲೆ ದೌರ್ಜನ್ಯ ಎಸಗುವಂತಹ, ಹೆಣ್ಣಿಗೆ ಮಾನಸಿಕ, ದೈಹಿಕ, ಲೈಂಗಿಕ ಹಿಂಸೆಯನ್ನು ನೀಡುವಂತಹ ಯಾವ ಅವಕಾಶವೂ ಇಲ್ಲ. ಎಲ್ಲಿಯವರೆಗೆ ನಾವು ಇದನ್ನು ಪ್ರತಿಭಟಿಸುವುದಿಲ್ಲವೋ, ಎಲ್ಲಿಯವರೆಗೆ ಇದರ ವಿರುದ್ಧ ನಾವು ಧ್ವನಿ ಎತ್ತುವುದಿಲ್ಲವೋ, ಅಲ್ಲಿಯವರೆಗೆ ನಮ್ಮ ಮೇಲೆ ನಡೆಯುವಂತಹ ದೌರ್ಜನ್ಯ ದಿನೇ ದಿನೇ ಹೆಚ್ಚುತ್ತಲೇ ಹೋಗುತ್ತದೆ. ಇಂದು ಯಾವ ಮನೆಗಳು ಕೂಡ ಈ ದೌರ್ಜನ್ಯದಿಂದ ಹೊರತಾಗಿರಲಿಕ್ಕೆ ಸಾಧ್ಯ ಇಲ್ಲ. ಅಂತಹ ಪರಿಸ್ಥಿತಿಗೆ ಸಮಾಜ ಬಂದು ತಲುಪಿದೆ. ನಮ್ಮನ್ನು ಹಿಂದೂ, ಮುಸ್ಲಿಂ, ಕ್ರಿಶ್ಚಿಯನ್, ಇತರ ಧರ್ಮೀಯರು, ಅನ್ಯ ಧರ್ಮೀಯರು ಎಂದು ಹೇಳಿ ನಮ್ಮನ್ನು ಬೇರ್ಪಡಿಸುವ ಪ್ರಯತ್ನವನ್ನು ಮಾಡಲಾಗುತ್ತದೆ. ನಾವು ಹೆಣ್ಣು ಮಕ್ಕಳು ಎಂದಿದ್ದರೂ ಒಂದೇ. ನಾವು ಎಂದಿದ್ದರೂ ಒಂದೇ ಧರ್ಮಕ್ಕೆ ಸೇರಿದವರು. ನಾವೆಲ್ಲರೂ ಮನುಷ್ಯ ಪ್ರೇಮಿಗಳು, ಮಾನವ ಪ್ರೇಮಿಗಳು. ನಾವೆಲ್ಲರೂ ಕೂಡ ಈ ಕಾರಣಕ್ಕಾಗಿ ಒಗ್ಗಟ್ಟಾಗಿ ನಿಲ್ಲಬೇಕಾಗಿದೆ. ಇಂತಹ ವಿಷಯಗಳನ್ನು ಹೇಳಿಕೊಂಡು ಇಂತಹ ನಮ್ಮನ್ನು ಬೇರ್ಪಡಿಸಿ ಅವರ ರಾಜಕೀಯ ಬೇಳೆಯನ್ನು ಬೇಯಿಸಲಿಕ್ಕಾಗಿ ನಮ್ಮಲ್ಲಿ ಮತ ಧರ್ಮಗಳ ಗೋಡೆಗಳನ್ನು ಕಟ್ಟಲಾಗುತ್ತದೆ. ನಾವು ಯಾವ ಮುಖ್ಯ ವಾಹಿನಿಗೆ ಸೇರಿಕೊಂಡು ನಮ್ಮ ಸುರಕ್ಷತೆಯ ಬಗ್ಗೆ, ನಮ್ಮ ಹಕ್ಕುಗಳ ಬಗ್ಗೆ, ನಮ್ಮ ಸ್ಥಾನಮಾನಗಳ ಬಗ್ಗೆ ಹೋರಾಡಬೇಕಾಗಿತ್ತೋ ಅದಕ್ಕೆ ವಿರುದ್ಧವಾಗಿ ಕ್ಷುಲ್ಲಕ ರಾಜಕೀಯದ ಲಾಭಕ್ಕಾಗಿ, ದ್ವೇಷವನ್ನು ಹರಡುವ ಕೆಲಸಕ್ಕಾಗಿ ಸಮಯವನ್ನು ವ್ಯರ್ಥ ಮಾಡಿಕೊಳ್ಳಲಾಗುತ್ತದೆ, ಪೋಲು ಮಾಡಲಾಗುತ್ತದೆ. ಆದುದರಿಂದ ಪ್ರೀತಿಯ ಸಹೋದರಿಯರೇ, ನಾವೆಲ್ಲರೂ ಕೂಡ ಒಗ್ಗಟ್ಟಾಗಿ ಈ ದೌರ್ಜನ್ಯದ ವಿರುದ್ಧ ಹೋರಾಡಬೇಕಾಗಿದೆ. ಇಂದು ಮಕ್ಕಳ ಮೇಲಿನ ದೌರ್ಜನ್ಯವು ಕೂಡ ಮಿತಿಮೀರುತ್ತಾ ಇದೆ. ಮಕ್ಕಳು ಲೈಂಗಿಕವಾಗಿ ದೌರ್ಜನ್ಯಕ್ಕೊಳಗಾದಾಗ ಆ ಸಣ್ಣ ಮಕ್ಕಳಿಗೆ ತನ್ನ ಮೇಲೆ ಏನು ನಡೆಯುತ್ತದೆ ಎಂಬುದನ್ನು ಹೇಳುವಂತಹ, ಅದನ್ನು ಇದು ಏನಾಗುತ್ತದೆ ಎಂಬುದನ್ನು ಯೋಚಿಸುವಂತಹ ಶಕ್ತಿ ಕೂಡ ಇಲ್ಲದಂತಹ ಸಣ್ಣ ಮಕ್ಕಳು, ಮುಗ್ಧರಾದಂತಹ ಮಕ್ಕಳು, ಅಂತಹ ಮಕ್ಕಳನ್ನು ಕೂಡ ಇಂತಹ ಕಾಮುಕರು ಬಿಡುವುದಿಲ್ಲ. ಆದುದರಿಂದ ಆ ಮಕ್ಕಳಿಗೆ ಧೈರ್ಯವನ್ನು ತುಂಬಿಸುವಂತಹ ಕೆಲಸವನ್ನು ನಾವು ಮಾಡಬೇಕು. ಪ್ರಪ್ರಥಮವಾಗಿ ನಾವು ಮಾಡಬೇಕಾದಂತಹ ಕೆಲಸ, ನಾವು ಮೌನವನ್ನು ಮುರಿಯಬೇಕು.
ನಮ್ಮ ಮಕ್ಕಳಿಗೂ ಕೂಡ ಅದನ್ನೇ ನಾವು ಕಲಿಸಬೇಕು. ಯಾವುದೇ ರೀತಿಯ ಹಿಂಸೆ, ಮಾನಸಿಕವಾಗಿರಲಿ, ದೈಹಿಕವಾಗಿರಲಿ, ಲೈಂಗಿಕವಾಗಿರಲಿ, ಯಾವ ರೀತಿಯ ಹಿಂಸೆಗಳನ್ನು ಕೂಡ ಸಹಿಸಿಕೊಂಡು ನಿಲ್ಲಬೇಕಾದಂತಹ ಅಗತ್ಯ ಇಲ್ಲ. ಅದರ ವಿರುದ್ಧ ನಾವು ಮಾತನಾಡಲೇಬೇಕು ಎಂಬಂತಹ ಧೈರ್ಯವನ್ನು ಮಕ್ಕಳಲ್ಲಿ ತುಂಬಿಸಬೇಕು. ಅದೇ ರೀತಿಯಲ್ಲಿ ಹೆಣ್ಣು ಮಕ್ಕಳಾದಂತಹ ನಾವು ಆತ್ಮವಿಶ್ವಾಸವನ್ನು ನಮ್ಮಲ್ಲಿ ಬೆಳೆಸಿಕೊಳ್ಳಬೇಕು. ನಾನು ಈ ಸಮಾಜದಲ್ಲಿ ಬರುವಂತಹ ಎಲ್ಲ ವಿಷಯಗಳನ್ನು ಧೈರ್ಯವಾಗಿ ಎದುರಿಸಬಲ್ಲಂತಹ ಶಕ್ತಿಯನ್ನು ಸರ್ವಶಕ್ತನು ನನಗೆ ನೀಡಿದ್ದಾನೆ ಎಂಬಂತಹ ಧೈರ್ಯ, ಎಂಬಂತಹ ಆತ್ಮವಿಶ್ವಾಸ ನಮ್ಮಲ್ಲಿದ್ದರೆ ಯಾರ ಹಿಂಸೆಗೂ ಕೂಡ ನಾವು ಬಲಿಯಾಗಬೇಕಾದಂತಹ ಅಗತ್ಯವಿರುವುದಿಲ್ಲ. ದುರದೃಷ್ಟವಶಾತ್ ಇಂದು ಹೆಚ್ಚಿನ ಮಕ್ಕಳು ತಮ್ಮ ಮೇಲಿನ ಆದಂತಹ ದೌರ್ಜನ್ಯವನ್ನು ಹೊರಗೆ ಬಾಯಿಬಿಟ್ಟು ಹೇಳುವುದಿಲ್ಲ. ಒಂದು ವೇಳೆ ಕುಟುಂಬದಲ್ಲಿ ಅದನ್ನು ಹಂಚಿಕೊಂಡರೂ ತಮ್ಮ ಕುಟುಂಬದ ಮರ್ಯಾದೆ, ನಮ್ಮ ಶಾಲೆಯ ಮರ್ಯಾದೆ ಅಥವಾ ಇನ್ನಿತರ ವಿಷಯಗಳನ್ನು ಹೇಳಿ ಅವರ ಬಾಯಿ ಮುಚ್ಚಿಸುವಂತಹ ಪ್ರಯತ್ನವನ್ನು ಮಾಡಲಾಗುತ್ತದೆ. ಇಲ್ಲ, ಸಾಕಷ್ಟಾಯಿತು, ಇನ್ನು ಸಹಿಸುವುದಕ್ಕೆ ಸಾಧ್ಯವೇ ಇಲ್ಲ. ನಾವೆಲ್ಲರೂ ಕೂಡ ಜೊತೆಯಾಗಿ ಇಂತಹ ದೌರ್ಜನ್ಯಗಳ ವಿರುದ್ಧ, ಅದು ಯಾವ ರೀತಿಯ ದೌರ್ಜನ್ಯವಾಗಿದ್ದರೂ ಸರಿ, ಅದರ ವಿರುದ್ಧ ನಾವು ಹೋರಾಡಲೇಬೇಕಾಗಿದೆ. ಇಂದು ಸಮಾಜದಲ್ಲಿ ಅತಿ ಹೆಚ್ಚು ದೌರ್ಜನ್ಯಕ್ಕೆ ಈಡಾಗುವಂತಹ ಯಾರಾದರೂ ಇದ್ದರೆ ಅದು ಮಹಿಳೆಯರು, ಹೆಣ್ಣು ಮಕ್ಕಳು. ಅವರನ್ನು ಮದುವೆಯಾಗಿ ವಿವಾಹವಾಗಿ ಕರೆದುಕೊಂಡು ಬಂದಾಗ ಒಂದು ಕೆಲಸಕ್ಕೆ ಸಹಾಯಕ್ಕೆ ಒಂದು ಹೆಣ್ಣನ್ನು ಕರೆತರಲಾಗುತ್ತದೆ, ಕೆಲಸದ ಹುಡುಗಿಯನ್ನು ಕರೆತರಲಾಗುತ್ತದೆ. ಆ ರೀತಿಯ ಭಾವನೆಯಿಂದ ಇಂದೂ ಕೂಡ ಸಮಾಜಕ್ಕೆ ಹೊರಬರಲಿಕ್ಕೆ ಸಾಧ್ಯವಾಗಲಿಲ್ಲ. ಹೆಣ್ಣನ್ನು ತಾಯಿ, ಸಹೋದರಿ, ಗೆಳತಿ, ಪತ್ನಿ, ಅತ್ತೆ, ಸೊಸೆ ಎಂಬ ರೀತಿಯಲ್ಲಿ ಅವರನ್ನು ಗೌರವಿಸಲು, ಅವರೊಂದಿಗೆ ಅತ್ಯುತ್ತಮವಾಗಿ ಒಡನಾಡಲು ಸಾಧ್ಯವಾದರೆ ಮಾತ್ರ ಈ ಸಮಾಜದಲ್ಲಿ ಬದಲಾವಣೆ ಬರಲಿಕ್ಕೆ ಸಾಧ್ಯ. ಒಂದು ವೇಳೆ ನೀವು ಈ ಹೆಣ್ಣು ಮಕ್ಕಳನ್ನು ಇದೇ ರೀತಿಯಲ್ಲಿ ದೌರ್ಜನ್ಯದಿಂದಲೇ ಮುಂದುವರಿಸಿಕೊಂಡು ಹೋಗುವುದಾದರೆ ಖಂಡಿತವಾಗಿಯೂ ಮುಂದಿನ ದಿನಗಳು, ಮುಂದಿನ ಭವಿಷ್ಯವು ಕರಾಳವಾಗುವಂತಹ ಎಲ್ಲ ಸಾಧ್ಯತೆಗಳು ಇದೆ. ಹೆಣ್ಣು ಮಕ್ಕಳನ್ನು ನಾವು ಯಾವ ರೀತಿಯಲ್ಲಿ ಆತ್ಮ ಸಮ್ಮಾನದೊಂದಿಗೆ ಬದುಕುವುದು, ಯಾವ ರೀತಿಯಲ್ಲಿ ಸಬಲರಾಗುವುದು ಎಂಬುದನ್ನು ಕಲಿಸಿಕೊಡಬೇಕಾಗಿದೆ. ಇಂದು ಆರ್ಥಿಕವಾಗಿ ಸ್ವತಂತ್ರರಾದ ಕೂಡಲೇ ಹೆಣ್ಣು ಮಕ್ಕಳು ದೌರ್ಜನ್ಯಕ್ಕೆ ಒಳಗಾಗುವುದಿಲ್ಲ ಎಂಬ ನಂಬಿಕೆಯನ್ನು ಹುಟ್ಟಿಸಲಾಗುತ್ತದೆ. ಆದರೆ ದುರದೃಷ್ಟವಶಾತ್ ಆರ್ಥಿಕ ಸ್ವಾತಂತ್ರ್ಯ ಕೂಡ ಹೆಣ್ಣು ಮಕ್ಕಳನ್ನು ದೌರ್ಜನ್ಯದಿಂದ ಹೊರತಾಗಿಸಿಲ್ಲ. ಸಂಪಾದಿಸುವಂತಹ, ತನ್ನ ಕಾಲ ಮೇಲೆ ನಿಂತಹ ಹೆಣ್ಣು ಮಕ್ಕಳು ಕೂಡ ದೌರ್ಜನ್ಯವನ್ನು ಬಾಯಿ ಮುಚ್ಚಿ ಸಹಿಸುವಂತಹ ಅನೇಕ ಘಟನೆಗಳು ನಮ್ಮ ಸುತ್ತಮುತ್ತ ನಡೆಯುತ್ತಾ ಇದೆ. ಆದುದರಿಂದ ನಮ್ಮ ಮನಸ್ಥಿತಿ ಬದಲಾಗಬೇಕಾದಂತಹ ಅಗತ್ಯ ಇದೆ. ನಮ್ಮ ಹೆಣ್ಣು ಮಕ್ಕಳನ್ನು ಒಟ್ಟು ಸೇರಿಸಿ ಅವರಲ್ಲಿ ಆತ್ಮವಿಶ್ವಾಸ, ಧೈರ್ಯವನ್ನು ಮೂಡಿಸಿ ನಾವು ಯಾಕಾಗಿ ಬದುಕುತ್ತಾ ಇದ್ದೇವೆ, ನಮ್ಮ ಜೀವನದ ಉದ್ದೇಶ ಏನು ಎಂಬುದನ್ನು ಅವರಿಗೆ ಮನವರಿಕೆ ಮಾಡಿಸಿಕೊಡಬೇಕು. ಜೀವನದಲ್ಲಿ ಆ ಜೀವನವನ್ನು ಅರ್ಧದಲ್ಲೇ ಮುಗಿಸಿಕೊಂಡು ಸುಸೈಡ್ ಮಾಡಿಕೊಳ್ಳುವುದು, ಆತ್ಮಹತ್ಯೆ ಮಾಡಿಕೊಳ್ಳುವುದು ಪಲಾಯನವಾದ. ನಾವು ಸಾಯಲಿಕ್ಕಾಗಿ ಹುಟ್ಟಿದವರಲ್ಲ, ನಾವು ಈ ಬದುಕಿನ ಮೇಲೆ ಹಕ್ಕುಳ್ಳವರು. ಈ ಬದುಕನ್ನು ಚೆನ್ನಾಗಿ ಬದುಕಿ ಒಂದು ಸುಶಕ್ತವಾದಂತಹ, ಒಂದು ಸುಂದರವಾದಂತಹ ಸಮಾಜವನ್ನು ನಾವು ಕಟ್ಟಬೇಕಾದಂತಹ ಭವಿಷ್ಯದ ಮಾತೆಯರು. ಆದುದರಿಂದ ನಾವು ಎದ್ದು ನಿಲ್ಲಬೇಕು, ನಾವು ಅದಕ್ಕಾಗಿ ಪ್ರಯತ್ನಿಸಬೇಕು. ನಾವು ಜೊತೆಯಾಗಿ ಹೋರಾಡಿದರೆ ಯಾವ ಶಕ್ತಿಯಿಂದಲೂ ಕೂಡ ನಮ್ಮನ್ನು ನಿಲ್ಲಿಸಲಿಕ್ಕೆ ಸಾಧ್ಯವಿಲ್ಲ. ನನ್ನ ಮನೆಯಲ್ಲಿ ಇಂತಹ ದೌರ್ಜನ್ಯಗಳು ನಡೆಯುತ್ತಿಲ್ಲ ಎಂಬುದಾಗಿ ಧೈರ್ಯವಾಗಿ ಹೇಳಬಲ್ಲೆ. ಆದರೆ ನನ್ನ ನೆರೆಮರೆಯಲ್ಲಿ, ನನ್ನ ನೆರೆಹೊರೆಯಲ್ಲಿ, ನನ್ನ ಗೆಳತಿಯರ ಮನೆಗಳಲ್ಲಿ ಅಥವಾ ನಮ್ಮ ಆಸುಪಾಸಿನ ಮನೆಗಳಲ್ಲಿ ಇದು ನಡೆಯುತ್ತಿಲ್ಲ ಎಂದು ಹೇಳಲಿಕ್ಕೆ ಧೈರ್ಯ ಸಾಲುತ್ತಿಲ್ಲ. ಆ ಮನೆಗಳಲ್ಲಿಯೂ ಕೂಡ ಸುರಕ್ಷಿತವಾದಂತಹ ವಾತಾವರಣ, ದೌರ್ಜನ್ಯವಿಲ್ಲದಂತಹ ವಾತಾವರಣ ಉಂಟಾಗಲಿಕ್ಕಾಗಿ ನಾವು ನಮ್ಮಿಂದ ಏನು ಸಾಧ್ಯವೋ ಅದನ್ನು ಮಾಡಬೇಕಾಗಿದೆ. ಪ್ರತಿಯೊಬ್ಬರೂ ಈ ಕೆಲಸದಲ್ಲಿ, ಈ ನಿಟ್ಟಿನಲ್ಲಿ ಕೈ ಜೋಡಿಸಿದರೆ ಖಂಡಿತವಾಗಿ ಒಂದು ವಾತಾವರಣವನ್ನು ನಮಗೆ ನಿರ್ಮಿಸಲಿಕ್ಕೆ ಸಾಧ್ಯ ಇದೆ. ಇದಕ್ಕೆಲ್ಲಕ್ಕಿಂತಲೂ ಮಿಗಿಲಾಗಿ ಈ ಜೀವನ ಎಂಬುದು ಕೊನೆಯಲ್ಲ. ಈ ಜೀವನವು ಮರಣದೊಂದಿಗೆ ಕೊನೆಯಾಗುತ್ತದೆ. ಆದರೆ ಒಂದು ಶಾಶ್ವತವಾದಂತಹ ಲೋಕದಲ್ಲಿ ಈ ಜಗತ್ತಿನ ಬಗ್ಗೆ, ಈ ಜೀವನದ ಬಗ್ಗೆ ನನಗೆ ಉತ್ತರಿಸಲಿಕ್ಕಿದೆ ಎಂಬಂತಹ ಉತ್ತರದಾಯಿತ್ವದ ಪ್ರಜ್ಞೆಯನ್ನು ನಾವು ನಮ್ಮ ಯುವ ಸಮೂಹದಲ್ಲಿ ಬೆಳೆಸಬೇಕಾಗಿದೆ. ಮೋಜು ಮಾಡು, ಮಸ್ತಿ ಮಾಡು, ನಿನಗೆ ಬೇಕಾದಂತೆ ಜೀವಿಸು ಎಂಬಂತಹ ಮನಸ್ಥಿತಿಯಿಂದ ಮಕ್ಕಳನ್ನು ಹೊರತಂದು ಹೆಣ್ಣನ್ನು ಗೌರವಿಸಿ ನಿನ್ನ ಪ್ರತಿಯೊಂದು ಕೆಲಸಕ್ಕೂ ನೀನು ನಾಳೆ ದೇವನ ಮುಂದೆ ಉತ್ತರಿಸಬೇಕಾಗಿದೆ ಎಂಬಂತಹ ಜವಾಬ್ದಾರಿಯ ಪ್ರಜ್ಞೆಯನ್ನು ಎಲ್ಲಿಯವರೆಗೆ ನಾವು ನಮ್ಮ ಮಕ್ಕಳಲ್ಲಿ, ನಮ್ಮ ಯುವ ಸಮೂಹದಲ್ಲಿ ಬೆಳೆಸುವುದಿಲ್ಲವೋ ಅಲ್ಲಿಯವರೆಗೆ ಸಮಾಜದಲ್ಲಿ ಬದಲಾವಣೆ ಉಂಟಾಗಲಿಕ್ಕೆ ಸಾಧ್ಯವಿಲ್ಲ. ಕುಡಿತವನ್ನು ನಿಲ್ಲಿಸಿ, ಶರಾಬನ್ನು ನಿಲ್ಲಿಸಿ, ಆ ಮದ್ಯದ ಮಾರಾಟವನ್ನು ನಿಲ್ಲಿಸಿ, ಅದಕ್ಕಾಗಿ ನಾವು ಎಲ್ಲರೂ ಜೊತೆಗೂಡಿ ಹೋರಾಡಬೇಕಾಗಿದೆ. ತಆವನು ಅಲಲ್ ಬಿರ್ರಿ ವತ್ತಕ್ವಾ ವಲಾ ತಆವನು ಅಲಲ್ ಇಸ್ಮಿ ವಲ್ ಉದ್ವಾನ್. ಈ ಒಳಿತು ಮತ್ತು ದೇವಭಯದ ಕಾರ್ಯದಲ್ಲಿ ಪರಸ್ಪರ ಸಹಕಾರ ಮಾಡಿರಿ, ಕೆಡುಕು ಮತ್ತು ಅಶ್ಲೀಲ ಕಾರ್ಯಗಳಲ್ಲಿ ಯಾರೊಂದಿಗೂ ಸಹಕರಿಸಬೇಡಿರಿ ಎಂಬುದಾಗಿ ದೈವಿಕ ವಚನ, ಪವಿತ್ರ ಕುರಾನ್ ಹೇಳುತ್ತದೆ. ಆದುದರಿಂದ ಸಹೋದರಿಯರೇ, ಎಲ್ಲ ರೀತಿಯ ಅಶ್ಲೀಲತೆ, ಅನಾಚಾರ,
ದುರ್ವ್ಯಸನಗಳಿಂದ ಸಮಾಜವನ್ನು ಮುಕ್ತಗೊಳಿಸಲಿಕ್ಕಾಗಿ ಜೊತೆಯಾಗಿ ಪ್ರಯತ್ನಿಸೋಣ. ಈ ದೌರ್ಜನ್ಯಕ್ಕೆ ಕಾರಣಗಳನ್ನು ನಾವು ಹುಡುಕೋಣ. ದೌರ್ಜನ್ಯ ಎಂಬುದು ಯಾವ ರೀತಿಯ ಮಾನಸಿಕ ಸ್ಥಿತಿಯಿಂದ ಉಂಟಾಗುವಂತಹದ್ದು, ಯಾಕೆ ನನ್ನೊಂದಿಗೆ ಇರುವಂತಹ ಹೆಣ್ಣನ್ನು ಹಿಂಸಿಸಿಯೇ ಗಂಡು ಸಂತೋಷ ಪಡುವಂತಹ ವಾತಾವರಣ ಯಾಕೆ ಸಮಾಜದಲ್ಲಿ ಇದೆ, ಅದರ ಆ ನಿಟ್ಟಿನಲ್ಲಿ ಆ ಹಿಂಸೆಗೆ ಹೆಣ್ಣು ಮಕ್ಕಳಾದಂತಹ ನಾವು ಯಾವ ರೀತಿಯಲ್ಲಿ ಪ್ರೋತ್ಸಾಹವನ್ನು ನೀಡುತ್ತಾ ಇದ್ದೇವೆ ಎಂಬುದರ ಬಗ್ಗೆ ಕೂಡ ನಾವು ಆತ್ಮಾವಲೋಕನವನ್ನು ನಡೆಸಬೇಕು. ಖಂಡಿತ ನಾವು ಜೊತೆಯಾಗಿದ್ದರೆ ಯಾರಿಂದಲೂ ಕೂಡ ನಮ್ಮನ್ನು ಸೋಲಿಸಲಿಕ್ಕೆ ಸಾಧ್ಯವಿಲ್ಲ. ನಾವು ಮನಸ್ಸು ಮಾಡಿದರೆ ನಮ್ಮ ಮೇಲೆ ನಡೆಯುವಂತಹ ಎಲ್ಲ ರೀತಿಯ ಹಿಂಸೆಯನ್ನು ನಿಲ್ಲಿಸಲಿಕ್ಕೆ ಸಾಧ್ಯವಿದೆ. ನಮ್ಮ ಮಕ್ಕಳನ್ನು ಪ್ರಜ್ಞಾವಂತರಾಗಿಸೋಣ. ನಮ್ಮ ಯುವ ಸಮೂಹಕ್ಕೆ ಹೆಣ್ಣು ಮಕ್ಕಳನ್ನು ಅತ್ಯುತ್ತಮ ರೀತಿಯಲ್ಲಿ ನಡೆಸಿಕೊಳ್ಳುವುದು ಹೇಗೆ ಎಂಬುದನ್ನು ತಿಳಿಸಿಕೊಡೋಣ. ಆ ಪಾಠವು ನಮ್ಮ ಮನೆಗಳಿಂದಲೇ ಆರಂಭವಾಗಲಿ. ಒಂದು ಸುಶಕ್ತವಾದಂತಹ ಸುದೃಢವಾದಂತಹ ಕುಟುಂಬ ಜೀವನದೊಂದಿಗೆ ಒಂದು ಉತ್ತಮವಾದಂತಹ ಸಮಾಜವನ್ನು ಕಟ್ಟಿ ಬೆಳೆಸುವುದಕ್ಕೆ ನಾವೆಲ್ಲರೂ ಕಟಿಬದ್ಧರಾಗೋಣ. ಸರ್ವಶಕ್ತನು ನಮ್ಮೆಲ್ಲರನ್ನೂ ಅನುಗ್ರಹಿಸಲಿ ಎಂಬ ಪ್ರಾರ್ಥನೆಯೊಂದಿಗೆ ಮುಗಿಸುತ್ತಿದ್ದೇನೆ. ಸಕಲ ಸ್ತುತಿ ಸ್ತೋತ್ರಗಳು ಜಗದ್ರಕ್ಷಕನಿಗೆ ಮೀಸಲು. ತಳಮಟ್ಟದಲ್ಲಿ ಕಾರ್ಯನಿರ್ವಹಿಸುವ ಕಾರ್ಯಕರ್ತರಿಗೆ ಪೂರಕ ಕಾನೂನು ಸುಗಮಕಾರರ ತರಬೇತಿ ಕಾರ್ಯಕ್ರಮ ಎಲ್ಲ ಅನುಭವಗಳ ಹಿನ್ನೆಲೆಯಲ್ಲಿ ಮತ್ತು ವಿಶ್ವಸಂಸ್ಥೆಯ ವಿಶ್ವ ಮಹಿಳಾ ದೌರ್ಜನ್ಯ ನಿವಾರಣೆ ದಿನದ ನಿಟ್ಟಿನಲ್ಲಿ ಲಿಂಗ ಸಮಾನತೆ, ಮಹಿಳಾ ಹಕ್ಕುಗಳು, ಕಾನೂನುಗಳ ಬಗ್ಗೆ ಅರಿವಿಗೆ ತರುವುದು. ಈ ಅರಿವಿನ ಜಾಥಾ ಏಕಕಾಲದಲ್ಲಿ ಇದೆ. ಈ ಕಾರ್ಯಕ್ರಮಕ್ಕೆ ಜಿಲ್ಲಾ ಕಾನೂನು ಸೇವಾ ಪ್ರಾಧಿಕಾರ, ಮಂಗಳೂರು ನಗರ ಪೊಲೀಸ್, ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆ, ಜಿಲ್ಲಾ ಕುಟುಂಬ ಮತ್ತು ಆರೋಗ್ಯ ಇಲಾಖೆ ಮತ್ತು ಇತರ ಸ್ವಯಂ ಸೇವಾ ಸಂಸ್ಥೆಗಳ ಸಹಭಾಗಿತ್ವದಲ್ಲಿ ಈ ಕಾರ್ಯಕ್ರಮ ನಡೆಯುತ್ತದೆ. ಎಲ್ಲರಿಗೂ ಹಾರ್ದಿಕವಾದ ಸ್ವಾಗತವನ್ನು ಬಯಸ್ತೇನೆ. ನೀಡಿದ ಹರಿಣಿಯವರಿಗೆ ಧನ್ಯವಾದಗಳು. ಕತ್ತಲ ಕೂಪವೇ ಹೆಣ್ಣಿನ ನೋವಿಗೆ ದಾರಿ, ಬರಿದಾದ ಮನದೊಳಗೆ ನೆನಪುಗಳ ಸವಾರಿ, ಮರೆಯಲಾಗದೆ ಒದ್ದಾಡುತ್ತಿದೆಯೇ ಜೀವದುಸಿರು, ಉಸಿರುಗುಸಿರಾಗುತ್ತಿದ್ದ ಜೀವವು ದೂರಾದ ಹಸಿರು. ಹೆಣ್ಣಿನ ನೋವಿಗೆ ಇನ್ನೆಂದು ಅಂತ್ಯ, ಹೆಣ್ಣು ಅನುಭವಿಸುತ್ತಿರುವ ನೋವನ್ನು ಬೀದಿ ನಾಟಕದ ಮೂಲಕ ಪ್ರದರ್ಶಿಸಲು ಬರುತ್ತಿದ್ದಾರೆ GIO ಸದಸ್ಯರು. ಬೀದಿ ನಾಟಕ ಇದೀಗ ನಿಮ್ಮ ಮುಂದೆ. हेलो, गायनोकोलॉजिस्ट डॉक्टर सिन्हा बोल रही हैं। यस डॉक्टर आपसे बात करना था। ये वाइफ प्रेग्नेंट है, अबॉर्शन करना था। इज देयर कॉम्प्लिकेशन? कॉम्प्लिकेशन कोई नहीं है, लड़की है तो। ये कैसे बात कर रहे हो आप? ऐसा तुम पहले नहीं हुई। लड़की है तुमको समझ में नहीं आ रही बात है? अबॉर्शन करा दूंगा। लड़का चाहिए होगा आपको? नहीं, लड़का नहीं, लड़की ही चाहिए थी। तो फिर क्यों करा रहे हो अबॉर्शन? क्योंकि रेप हो जाएगा इसका। डॉक्टर मैं ये नहीं चाहता कि इसका रेप हो जाए। आई एम सो सॉरी डॉक्टर, मैं नवेद बोल रहा हूँ रेडियो मिर्ची से। और मुझे मालूम है कि आपके पास कॉल्स आती होंगी, लेकिन उनकी वजह यही होती होगी कि मैं दहेज नहीं दे सकता या मैं लड़की को पढ़ा नहीं सकता। लेकिन अब कॉल्स आया करेंगी और वजह ये हुआ करेगी डॉक्टर कि मैं अपनी बच्ची को पैदा नहीं होने देना चाहता क्योंकि इसका रेप हो सकता है। दिल्ली में 8 महीने की बच्ची का रेप हुआ। 8 महीने की बच्ची होती कितनी है अगर वो तंदुरुस्त ना हो, इंसान के एक हाथ में आ जाती है, उसका रेप हुआ है। आई एम सॉरी मैंने आपका वक्त भी ले लिया, लेकिन मैं बताना चाह रहा हूँ सबको कि ये होने लगेगा, वरना इस चीज को बंद करवा दो। मेरी समझ में नहीं आता कि स्लोगन देखने के बाद लोग खुश हो जाते हैं, बेटी बचाओ बेटी पढ़ाओ। क्यों हम पहले ही जाहिर कर देते हैं कि बेटियां कमजोर हैं, पढ़ी लिखी भी नहीं है, इनको बचाना भी है। ऐसे स्लोगन क्यों नहीं मानते कि बेटे को बताओ और ना माने तो थप्पड़ लगाओ। और जितने लोग इस बात को मानते थे ना कि लड़की घर से बाहर निकलती है तो रेप होता है, उसके रिश्तेदार ने बेडरूम में घुस के उसकी बच्ची के साथ रेप किया। जब इसके माँ बाप ने इस बच्ची को देखा तो खून में लथपथ पड़ी थी, पूरा हॉस्पिटल गूंज गया था इसकी चीख से। और हिंदू मुस्लिम आप करते रहिए
ये अपना काम एक दूसरे को बुरा भला कहने में और जुलूस निकाल के एक दूसरे को मारने में। अगर शर्म है ना थोड़ी सी, तो इनसे ज्यादा खतरनाक जो हमारे मुल्क में हो रहा है कि बच्चियों के रेप जो करते हैं, उन जानवरों को जाके सबक सिखाओ इतनी भीड़ ले जाकर। और कोई बताने की जरूरत नहीं है किसी को कि लड़कियां किसी से कम नहीं होती। जब आप किसी को ये बताते हैं कि लड़कियां किसी से कम नहीं है, इसका मतलब ये है कि कहीं ना कहीं पहले से ही दिमाग में हमने ठूस रखा है कि लड़कियां कम होती है। 100 करोड़ की आबादी में अगर एक इंसान भी मेरी आवाज सुन रहा है ना, और इसको ये लगता है कि लड़कियां देर रात घर से बाहर निकलती हैं तो बेब होते हैं, तो मुझसे बात कर ले। मैं कसम खा रहा हूं, अगर इसने मुझे हरा दिया इस चीज में, तो जिंदगी में कभी रेडियो पे नहीं आऊंगा और अपनी आवाज नहीं सुनाऊंगा। ಕಿರುಚಾಟ, ಕಾಮುಕ ಕ್ರೂರಿಗಳಿಗಂತೂ ಚೆಲ್ಲಾಟ. ನಾ ಕೂಗುತ್ತಲಿದ್ದೆ, ಗೋರ್ಗರೆಯುತ್ತಲಿದ್ದೆ, ಕೇಳಿಸಲಾರರು ನನ್ನ ಕೂಗು. ಸುಡುವ ಮನೆಯ ಮೇಲೆ ಎಣ್ಣೆ ಸುರಿಸುವ ಸುಡು ಬಾಳಿನಂಚಿನಲ್ಲಿ ಕೇಳಿಸಲಾರರು ನನ್ನ ಕೂಗು. ಕ್ರೂರ ಕರಾಳ ಕರಗಳಲ್ಲಿ ಉಸಿರಾಡಲಾಗದೆ ಅಪ್ಪಚ್ಚಿಯಾಗಿ ಸಹಿಸದಾದೆ ನೋವು ಹೇಗೋ. ನಾ ಕೂಗುತ್ತಲಿದ್ದೆ, ಗೋರ್ಗರೆಯುತ್ತಲಿದ್ದೆ, ಕೇಳಿಸಲಾರರು ನನ್ನ ಕೂಗು. ಹಾಡಿ ಹೊಗಳುವರು ವೇದಿಕೆಯಲ್ಲಿ ಸೋದರಿ ಪತ್ನಿ ತಾಯಿ ಎಂದು, ಆಡುವರು ಇರುಳಿನಲ್ಲಿ ಕಣ್ಣು ಮುಚ್ಚಾಲೆಯಾಟ ಏನೂ ತಿಳಿಯದೆಂದು. ಇವುಗಳ ಮಧ್ಯೆ ಕಳೆದು ಹೋದೆ ನೋವು ತಿನ್ನುತ್ತಾ ಉಸಿರುಗಟ್ಟುವ ಹೆಣ್ಣಾಗಿ. ನಾ ಕೂಗುತ್ತಲಿದ್ದೆ, ಗೋರ್ಗರೆಯುತ್ತಲಿದ್ದೆ, ಕೇಳಿಸಲಾರರು ನನ್ನ ಕೂಗು. ಅತ್ಯಾಚಾರದ ಹೊಗೆಯ ನರಳಾಟದಲ್ಲೂ ಕಿವಿಯ ಮೇಲೆ ಬೆರಳಿಟ್ಟರು. ಅಕ್ಕ ತಂಗಿ ಗೆಳತಿಯ ಕೂಗಿಗೆ ರಕ್ತ ರುಚಿ ಕಂಡ ರಾಕ್ಷಸರು ಕೊಂದೇ ಬಿಟ್ಟರು ಕೈಯನ್ನಿಟ್ಟು ಕೊರಳಿಗೆ. ನಾ ಕೂಗುತ್ತಲಿದ್ದೆ, ಗೋರ್ಗರೆಯುತ್ತಲಿದ್ದೆ, ಕೇಳಿಸಲಾರರು ನನ್ನ ಕೂಗು. ಪುನಃ ಬಿಡದೆ ಕೂಗುತ್ತಲಿದ್ದೆ, ಶೋಷಣೆಯ ಬಿಸಿ ಗಾಳಿಯಲ್ಲಿ ಕ್ರೌರ್ಯಗಳ ಕುಡುಗೋಲು ಕೊಚ್ಚುತ್ತಲಿತ್ತು. ಹಲುಬುತಿಹನು ನೋವ ಕಣ್ಣಿನಲ್ಲಿ ಈ ನರಳಾಟಕ್ಕೆ ಕೊನೆಯೆಂದು. ನಾ ಕೂಗುತ್ತಲಿದ್ದೆ, ಗೋರ್ಗರೆಯುತ್ತಲಿದ್ದೆ, ಕೇಳಿಸಲಾರರು ನನ್ನ ಕೂಗು.
ಮುಗಿಲೇರುತ್ತಿದೆ ಕೂಗಾಟ ಕಿರುಚಾಟ, ಕಾಮುಕ ಕ್ರೂರಿಗಳಿಗೆಂತೂ ಚೆಲ್ಲಾಟ. ಹೆಣ್ಣೆಂದರೆ ಇಷ್ಟೇ, ಹೆಣ್ಣ ಹೊನ್ನೆಂದು ಹಾಡಿ ಹೊಗಳುವ ಸಾಂಸ್ಕೃತಿಕ ನೆಲದಲ್ಲಿ ಮತ್ತೆ ಮತ್ತೆ ಅತ್ಯಾಚಾರ. ಸುದ್ದಿಯಾಗುತ್ತಿದೆ ಕೆಲವೊಂದು, ಸದ್ದಡಗಿ ಹೋಗುತ್ತಿದೆ ಹಲವಾರು. ಒಂದಿಷ್ಟು ಸತ್ತಾಪ ಪರಿತಾಪ, ಉರಿ ಹೇಳಿಕೆಯ ಹಾರಿಕೆಯ ಉತ್ತರ. ಪ್ರಶ್ನೆಗಳೆಲ್ಲವೂ ಸಂತ್ರಸ್ತೆಯ ಸುತ್ತ, ಅಪರಾಧಿಗಳ ರಕ್ಷಿಸುವಲ್ಲಿ ಬಲೆ ಹೆಣೆಯುತ್ತ. ಒಂದಿಷ್ಟು ಸಂತಾಪ ಪರಿತಾಪ, ಉರಿ ಹೇಳಿಕೆಯ ಹಾರಿಕೆಯ ಉತ್ತರ. ಪ್ರಶ್ನೆಗಳೆಲ್ಲವೂ ಸಂತ್ರಸ್ತೆಯ ಸುತ್ತ, ಅಪರಾಧಿಗಳ ರಕ್ಷಿಸುವಲ್ಲಿ ಬಲೆ ಹೆಣೆಯುತ್ತ. ಸುದ್ದಿವಾಹಿನಿಗಳಿಗೆ ರೋಚಕ ಕಹಾನಿ, ಮಾನಿನಿಯರ ಪ್ರಾಣ ಮಾನ ಹಾನಿ. ಬಂಧಿತರಾದರೇನು ಅಪರಾಧಿಗಳೆಷ್ಟು, ಕೈ ಚೆಲ್ಲಿ ನಿಂತಿರಲು ಕಾನೂನು ಚೌಕಟ್ಟು. ಸ್ವಲ್ಪ ದಿನಗಳಷ್ಟೇ ಹಾರಾಟ ಹೋರಾಟ, ಸ್ವಲ್ಪ ದಿನಗಳಷ್ಟೇ ಹಾರಾಟ ಹೋರಾಟ. ಕಣ್ಣಿಗೆ ಮಣ್ಣೆರಚುವ ರಾಜಕೀಯ ದಾಟ, ಅಮಲು ವ್ಯಸನಿಗರನ್ನೇ ಪೋಷಿಸುವ. ಹೆಣ್ಣೆಂದರೆ ಇಷ್ಟೇ, ಅಂದು ಇಂದು ಮುಂದು. ಧನ್ಯವಾದಗಳು. ಇವರು ಇಲ್ಲಿಗೆ ಆಗಮಿಸಬೇಕಾಗಿ ಮೊತ್ತ ಮೊದಲು ಕಾರ್ಯಕ್ರಮದ ಯಶಸ್ವಿಯಾಗಿಸಿದ ಸೃಷ್ಟಿಕರ್ತನಿಗೆ ಅನನ್ಯ ಸ್ತುತಿಗಳು. ಅಂತಾರಾಷ್ಟ್ರೀಯ ಮಹಿಳೆಯರ ಮೇಲಿನ ಹಿಂಸೆಯ ನಿವಾರಣಾ ದಿನದ ಅಂಗವಾಗಿ ಉಳ್ಳಾಲ ತಾಲೂಕು ಮಟ್ಟದ ಜಾಥಾವನ್ನು ಉದ್ಘಾಟಿಸಿದ ಡಾಕ್ಟರ್ ಸಲೀಮಾ ಬಾನು ಇವರಿಗೆ ಜಮಾತೆ ಇಸ್ಲಾಮಿ ಹಿಂದ್ ಉಳ್ಳಾಲ ಮಹಿಳಾ ವಿಭಾಗದ ವತಿಯಿಂದ ಧನ್ಯವಾದವನ್ನು ಅರ್ಪಿಸುತ್ತಿದ್ದೇನೆ. ಅದೇ ರೀತಿ ಮಹಿಳಾ ದೌರ್ಜನ್ಯ ಎಂಬ ವಿಷಯದಲ್ಲಿ ಮಾತನಾಡಿದ ಸಹೋದರಿ ಸಬಿಹಾ ಫಾತಿಮಾ, ಅನುಪಮ ಮಹಿಳಾ ಮಾಸಿಕದ ಉಪಸಂಚಾಲಕಿ, ಅದೇ ರೀತಿ ಶ್ರೀಮತಿ ಹರಿಣಿ ಸಾಮಾಜಿಕ ಕಾರ್ಯಕರ್ತೆ ಹಾಗೂ ಜಮಾತೆ ಇಸ್ಲಾಮಿ ಹಿಂದ್ ಉಳ್ಳಾಲ ವರ್ತುಲದ ಸಂಚಾಲಕಿ ಲತೀಫಾ ಅವರಿಗೂ ಹೃತ್ಪೂರ್ವಕ ಧನ್ಯವಾದಗಳು. ಅದೇ ರೀತಿ ಬೀದಿ ನಾಟಕ ಪ್ರದರ್ಶಿಸಿದ ಜಿಐಒ ಸದಸ್ಯರಿಗೂ ಜಮಾತೆ ಇಸ್ಲಾಮಿ ಹಿಂದ್ ಉಳ್ಳಾಲ ಮಹಿಳಾ ವಿಭಾಗದ ಪರವಾಗಿ ಧನ್ಯವಾದಗಳು. ಅದೇ ರೀತಿ ಕವನ ವಾಚಿಸಿದಂತಹ ರಮ್ಲತ್ ಉಚ್ಚಿಲ ಅವರಿಗೂ ಹೃತ್ಪೂರ್ವಕ ಧನ್ಯವಾದಗಳು. ನಮ್ಮ ಕಾರ್ಯಕ್ರಮಕ್ಕೆ ಸಹಕಾರವನ್ನು ನೀಡಿದ ಮಾಧ್ಯಮ ಮಿತ್ರರಿಗೂ ಮುಖ್ಯ ಪ್ರತಿನಿಧಿಗಳಿಗೂ ಧನ್ಯವಾದಗಳು. ಕಾರ್ಯಕ್ರಮದ ಯಶಸ್ವಿಗೆ ಪ್ರತ್ಯಕ್ಷವಾಗಿ ಹಾಗೂ ಪರೋಕ್ಷವಾಗಿ ಸಹಾಯ ಹಾಗೂ ಸಹಕಾರ ನೀಡಿದ ಎಲ್ಲರಿಗೂ ಮತ್ತೊಮ್ಮೆ ಹೃತ್ಪೂರ್ವಕ ಧನ್ಯವಾದಗಳನ್ನು ಅರ್ಪಿಸುತ್ತಾ ನನ್ನ ಧನ್ಯವಾದ ಸಮರ್ಪಣೆಯನ್ನು ಕೊನೆಗೊಳಿಸುತ್ತಿದ್ದೇನೆ. ಎಲ್ಲರಿಗೂ ಧನ್ಯವಾದವನ್ನು ಸಮರ್ಪಿಸಿದ ಸಾಜಿದಾ ಅವರಿಗೆ ತುಂಬು ಹೃದಯದ ಧನ್ಯವಾದಗಳು.